ಕಾರ್ಕಳ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಂಗಗಳ ಸಾವು ಅಲ್ಲಲ್ಲಿ ಕಾಣಸಿಗುತ್ತಿದೆ. ಕಳೆದ ವಾರ ಹಿರ್ಗಾನದ ಚಿಕ್ಕಲ್ಬೆಟ್ಟುವಿನಲ್ಲಿ ಮೃತ ಮಂಗನ ದೇಹ ಪತ್ತೆಯಾಗಿದ್ದು, ಇಂದು ರಂಗನಪಲ್ಕೆ ಹಾಗೂ ಮುಂಡ್ಲಿ ಎಂಬಲ್ಲಿ ಮಂಗನ ಮೃತದೇಹ ಪತ್ತೆಯಾದ ವರದಿಯಾಗಿದೆ. ಇಂದು ಮುಂಜಾನೆ ಕಾರ್ಕಳದ ಸಾಲ್ಮರದ ಬಳಿ ವಿದ್ಯುತ್ ತಂತಿಯಲ್ಲಿ ಮೃತ ಮಂಗನ ಕಳೇಬರ ಪತ್ತೆಯಾಗಿದೆ. ಕೂಡಲೇ ವೈದ್ಯಾಧಿಕಾರಿಯವರಿಗೆ ವರದಿಗಾರರು ಸಂಪರ್ಕಿಸಿದಾಗ ಸ್ಥಳಕ್ಕೆ ಆಗಮಿಸಿದ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಗಣೇಶ್ ಹಾಗೂ ಸುಬ್ರಹ್ಮಣ್ಯ ಪ್ರಸಾದ್ ಮಂಗನ ಮೃತದೇಹವನ್ನ ಕೆಳಗಿಳಿಸಿ ಪರೀಕ್ಷಿಸಿ ಇದು ಲಂಗೀರು ಜಾತಿಗೆ ಸೇರಿದ ಮಂಗವಾಗಿದ್ದು, ವಿದ್ಯುತ್ ಸ್ಪರ್ಶದಿಂದ ಮಂಗ ಸಾವನ್ನಪ್ಪಿದೆ. ಇದರಿಂದ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ರು. ನಂತರ ಅರಣ್ಯ ಇಲಾಖೆಯವರು ಮಂಗನ ಮೃತದೇಹವನ್ನ ದಹಿಸಿದ್ರು. ಆದರೆ ಇಷ್ಟರ ತನಕ ಮಂಗನ ಜ್ವರದ ಲಕ್ಷಣ ಇಲ್ಲಿಯ ತನಕ ಕಾರ್ಕಳ ತಾಲೂಕಿನಲ್ಲಿ ವರದಿಯಾಗಲಿಲ್ಲ.